بالحق والهادي إلى صراطك المستقيم وسلم. تقبل منا يا الله ما قرأناه من كلامك العزيز، وأوصل وبلغ ثواب ذلك إلى حضرة نبيك وحبيبك محمد صلى الله عليه وسلم، والأولياء والعلماء والشهداء والصالحين، وإلى حضرة سيد محمد الشريف المدني قدس الله نسألك اللهم ببركاتهم أن تفتح لنا أبواب الخير والبركة يا رب العالمين. نسألك اللهم أن ترفع لواءنا لواء الحمد الذي رفعنا إلى السماء. اللهم بارك لنا في مسيرتنا هذه بمناسبة ميلاد النبي صلى الله عليه وسلم. اللهم بارك لنا هذا المسرى إلى ختام هذه المسيرة يا رب العالمين. اللهم عليك توكلنا وإليك نبنا وإليك المصير. ولا تكلنا إلى أنفسنا ولا إلى إخوانك يا رب العالمين. آمين برحمتك يا أرحم الراحمين. صلى الله على محمد اللهم صل
السلام.
ಭಗವಂತ ಎಲ್ಲರಿಗೆ ಒಂದು ಸುಖ ಸಿಗಲಿ ಮತ್ತು ಶಾಂತಿ ಸಿಗಲಿ ಮತ್ತು ಎಲ್ಲರ ಒಂದು ಆರೋಗ್ಯ ಚೆನ್ನಾಗಿ ಇರಲಿ ಅದು ಆಶಿಸ್ತಾ ನಾನು ಮತ್ತೊಮ್ಮೆ ಸರಿ ಎಲ್ಲರಿಗೆ ಈದ್ ಮುಬಾರಕ್ದಿಂದ الذي يوسوس في صدور من الجنة والناس. صدق الله العظيم. الحمد لله رب العالمين الذي علمنا بالايمان وهدانا الى دين الاسلام حمدا كثيرا طيبا مباركا على كل حال. اللهم صل وسلم على رسولك سيدنا محمد وعلى ال سيدنا محمد صلاه تفتح لنا بها باب الهدى والتيسير وتغلق بعنا باب الشد والتعسير وتكون لنا بها وليا ونصيرا. يا نعم المولى ويا نعم النصير. اللهم لا حضرات الى حضره نبينا وحبيبنا المصطفى محمد الى حضرات وعلى اله واهل بيته وازواجه وذرياته كلهم اجمعين الى حضرات جميع الخير والطاعه والسلام والفلاح والبركه كلهم اجمعين لا سيما الى حضره الكتب الزمان محمد الشريف المدني قدس الله تعالى الى حضرات بدون وصول وفروع ومريد وخدم من الاولياء والسادات. اللهم بحقوقك بجاههم بمدد وبكراماتهم. اللهم بارك لنا في مجلسنا هذا كما باركت في عبادك الصالحين كما باركت على مجالس عبادك الصالحين. اللهم اجعل جمعنا هذا جمعا مرحوما وتفرقنا من بعد تفرقا معصوما ولا تجعل منا ولا فينا ولا معنا شقيا ولا مطرودا ولا محروما. اللهم ارزقنا متابعة نبينا محمد صلى الله عليه وسلم في الاقوال والافعال والاحوال متابعة الكمال. اللهم ارزقنا محبة محمد صلى الله عليه وسلم في الاقوال والافعال والاحوال يا ذا الجلال والاكرام. ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين بفضل صلى الله على محمد صلى الله عليه وسلم صلى الله على محمد صلى الله عليه وسلم. اللهم صل على محمد. ವಿಶ್ವಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪರಿವರ್ತನೆಯ ಸಾಮಾಜಿಕ ಶೈಕ್ಷಣಿಕ ಪರಿವರ್ತನೆಯ ಕ್ರಾಂತಿಯನ್ನು ಒಳಗಿಸಿದ ಲೋಕಾನುಗ್ರಹಿ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜನ್ಮದಿನಾಚರಣೆಯ ಪ್ರಯುಕ್ತ ನಡೆದ ಬೃಹತ್ ರ್ಯಾಲಿ ಇಲ್ಲಿ ಸಮಾಪ್ತಿಗೊಂಡಿದೆ. ಸೇರಿದ ಎಲ್ಲರಿಗೂ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಈದ್ ಮಿಲಾದಿನ ಶುಭಾಶಯಗಳನ್ನು ಎಲ್ಲರಿಗೂ ಸಲ್ಲಿಸುತ್ತಿದ್ದೇನೆ. ನಮ್ಮೊಂದಿಗೆ ಈ ರ್ಯಾಲಿಯಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಂಡ ಕರ್ನಾಟಕ ರಾಜ್ಯ ವಿಧಾನಸಭಾಧ್ಯಕ್ಷರಾದ ಜನಾನುರಾಗಿಯಾದ ಅಚ್ಚುಮೆಚ್ಚಿನ ನಮ್ಮಗಳ ಶಾಸಕರಾದ ಜನಾಬ್ ಯುಟಿ ಖಾದರ್ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ನಮ್ಮ ಈ ರ್ಯಾಲಿಯು ದರ್ಗಾಧ್ಯಕ್ಷರಾದ ಬಿಜಿ ಹನೀಫ್ ಹಾಜಿಯವರ ನೇತೃತ್ವದಲ್ಲಿ ನಡೆದಿದೆ. ಈ ರ್ಯಾಲಿಯು ಇಲ್ಲಿ ಸಮಾರೋಪಗೊಳ್ಳುವಾಗ ಇದರ ಸಮಾಧ್ಯಕ್ಷತೆಯನ್ನು ಜನಾಬ್ ಬಿಜಿ ಹನೀಫ್ ಹಾಜಿಯವರು ವಹಿಸಿಕೊಳ್ಳುತ್ತಾರೆ. ಅವರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ರ್ಯಾಲಿಯಲ್ಲಿ ನಮ್ಮಲ್ಲಿ ಸೇರಿಕೊಂಡಂತಹ ದರ್ಗಾ ಸಮಿತಿಯ ಪದಾಧಿಕಾರಿಗಳು, ಅದೇ ರೀತಿ ಇತರ ಸದಸ್ಯರು, ಅದೇ ರೀತಿ ಮಂಗಳೂರು ಪೊಲೀಸ್ ಕಮಿಷನರ್ಗಳು, ಅದೇ ರೀತಿ ಇತರ ಪೊಲೀಸ್ ಅಧಿಕಾರಿಗಳು, ಮಾಧ್ಯಮ ಮಿತ್ರರು, ಅದೇ ರೀತಿ ಉಳ್ಳಾಲದ ನಾಗರಿಕ ಸಮಸ್ತ ಬಾಂಧವರಿಗೂ ಶುಭಾಶಯಗಳನ್ನು ಸ್ವಾಗತವನ್ನು ಕೋರ್ತಾ ಇದ್ದೇನೆ.
ಈ ಸಭೆಯನ್ನು ಉದ್ದೇಶಿಸಿ ಇದರ ಉದ್ಘಾಟನೆಯನ್ನು ಮಾನ್ಯ ಸಭಾಧ್ಯಕ್ಷರು ನಿರ್ವಹಿಸಲಿದ್ದಾರೆ. ಅವರಿಗಾಗಿ ಮೈಕನ್ನು ನೀಡುತ್ತಿದ್ದೇನೆ. ದಿನಾಚರಣೆಯನ್ನು ವಿಶ್ವದಾದ್ಯಂತ ಇವತ್ತು ಬಹಳ ಅದ್ದೂರಿಯಿಂದ, ಪಾವಿತ್ರ್ಯದಿಂದ, ಪ್ರೀತಿಯಿಂದ, ಸೌಹಾರ್ದತೆಯಿಂದ ಆಚರಿಸುವ ಸಂದರ್ಭದಲ್ಲಿ ಉಲ್ಲಾಸದಲ್ಲಿ ಇತಿಹಾಸ ಪ್ರಸಿದ್ಧ ಪವಿತ್ರವಾದ ಸೈಯದ್ ಮದನಿ ದರ್ಗಮಾದ ಜುಮ್ಮಾ ಮಸೀದಿಯ ಎಲ್ಲ ಭಾಗ ಮಸೀದಿಯ ನೇತೃತ್ವದಲ್ಲಿ ಇವತ್ತು ಮಿಲಾದ್ ಬಹಳ ಅದ್ದೂರಿಯಿಂದ ಆಚರಿಸುವ ಸಂದರ್ಭದಲ್ಲಿ ಈ ಒಂದು ಮಿಲಾದ್ ರ್ಯಾಲಿ ಮತ್ತು ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಂಡು ಎಲ್ಲ ರೀತಿಯ ಹೆಸರತ್ತ ಮೂಡುತ್ತಿರುವಂತಹ ನೇತೃತ್ವ ವಹಿಸಿದಂತಹ ಉಲ್ಲಾಲ ದರ್ಗಾ ಸಮಿತಿಯ ಜುಮ್ಮಾ ಮಸೀದಿಯ ಅಧ್ಯಕ್ಷ ಅಂತ ಹನೀಫ್ ಹಾಜಿರ್ ಅವರೇ, ಈ ಕಾರ್ಯಕ್ರಮದ ತಮ್ಮ ಸಂಭ್ರಮಗೊಳಿಸಿಕೊಂಡಂತಹ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಮೊಹಮ್ಮದ್ ಶಹಾಬುದ್ದೀನ್ ಸಫಿ ಸಾದ್ ಅವರೇ, ಉಪಾಧ್ಯಕ್ಷರಾಗಿರುವಂತಹ ಅಶ್ರಫ್ ಅವರೇ, ಅದೇ ರೀತಿ ನಮ್ಮ ನಜೀರ್ ಅವರೇ, ಇನ್ನಿತರ ನಮ್ಮೆಲ್ಲ ಸರ್ವ ಸದಸ್ಯರುಗಳೇ, ಉಪಾಧ್ಯಕ್ಷ ಹಸನಾರ್ ಮತ್ತು ಇನ್ನಿತರ ಎಲ್ಲ ಪದಾಧಿಕಾರಿ ವರ್ಗದವರೇ, ಮುಂದಿರುವ ಎಲ್ಲ ರೀತಿಯ ಸೋದರರೇ, ಉಲೇಮಾಗಳೇ, ಉಮರಾಕರೇ, ವಿಶ್ವಪ್ರವಾದಿಯವರ ಸಂದೇಶವು ಪ್ರೀತಿ, ಸೋದರತೆ, ಸಮಾನತೆ, ಕರುಣೆ, ಸೌಹಾರ್ದತೆ ಮತ್ತು ಮಾನವೀಯತೆ ಗುಣದಂತಹ ಸಂದೇಶ ನಮ್ಮ ವ್ಯಕ್ತಿತ್ವವನ್ನು ಇವತ್ತು ಅತ್ಯಂತ ಒಂದು ಸಪ್ಪದಾಗಿ ಬೆಳೆದಲ್ಲಿರುವಂತ ಅವಕಾಶ ಇವತ್ತು ಆಗ್ತದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ವಿಶ್ವದಲ್ಲಿ ಇವತ್ತು ಶಾಂತಿ, ಪ್ರೀತಿ, ಏಕತೆ, ಸೋದರ ಸಮಾಜದ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಸಮಾಜದಲ್ಲಿ ಇವತ್ತು ಸರ್ವಾದ ಸಮಾನತೆಯ ಸಮಾಜ, ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ ಇರುವಂತಹ ಸಂದೇಶದ ಬಹುಶಃ ಇವತ್ತು ನಮ್ಗೆಲ್ಲರಿಗೂ ನಮ್ಮ ಉಲೇಮಾಗಳು ಮತ್ತು ನಮ್ಮ ಉಮರಾಗಳು ಇವತ್ತು ಆ ತಂದೆ ವಿಶ್ವಪ್ರವಾದ ಸಂದೇಶ ಒದಗಿಸುವುದು ಕೊಟ್ಟಿದ್ದಾರೆ. ಈ ಸಂದೇಶ ನಾವೆಲ್ಲ ಇವತ್ತು ಪಾಲಿಸಿಕೊಂಡು ಸಮಸ್ತ ನಾಡಿನ ಜನತೆಗೆ ಇವತ್ತು ಅತ್ಯಂತ ನೆಮ್ಮದಿಯ ಸೋದರ ಪ್ರೀತಿಯ ಸಮಾಜ ನಿರ್ಮಾಣ ಆಗಲಿ ಅತ್ಯಂತ ಸಪ್ಪದಾಗಿದ್ದುಕೊಂಡು ನಾವೆಲ್ಲರೂ ಕೂಡ ನಮ್ಮ ತಂದೆ ತಾಯಿಗಳ ಆಸೆ ಸಪ್ಪದ ಜೊತೆಯಲ್ಲಿ ಈ ಸಮಾಜದ ಸಮುದಾಯದ ದೇಶ ಸಂಪತ್ತಾಗಿ ಮಾಡಿಕೊಡುವಂತ ದೊಡ್ಡ ಮನ ಶಕ್ತಿಯನ್ನು ಸರ್ವ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಗಮನ ಕೊಡಲಿ ಅಂತ ಹೇಳಿಕೊಂಡು ಮಿಲಾದ್ ಹಬ್ಬದ ಶುಭಾಶಯ ಸಲ್ಲಿಸಿ ಇದನ್ನು ಯಶಸ್ವಿಗೆ ಭಾಗವಹಿಸಿದ ಎಲ್ಲರಿಗೂ ನಾನು ಶುಭಾಶಯ ಸಲ್ಲಿಸಿ ವಿವಿಧ ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳು ನಮ್ಮ ವಿಶೇಷದ ಆ ಭಾಗವಹಿಸಿ ಶುಭಾಶಯ ಸಲ್ಲಿಸಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಜಾತಿ ಎಲ್ಲ ವರ್ಗದ ನಮ್ಮ ಸಂಪೂರ್ಣ ಶುಭವನ್ನು ಹಾರೈಸಿಕೊಂಡು ಸಂಪೂರ್ಣ ಸಹಕಾರ ಮತ್ತು ಸಂದರ್ಭದಲ್ಲಿ ನಾನು ವಿಶೇಷ ಶುಭಾಶಯ ಸಲ್ಲಿಸಿ ಮತ್ತೊಮ್ಮೆ ಉಲ್ಲಾಲ ದರ್ಗಾ ಸಮಿತಿಯ ಅಧ್ಯಕ್ಷರಿಗೂ ಎಲ್ಲ ನಮ್ಮ ಪದಾಧಿಕಾರಿಗಳು ಇದರಲ್ಲಿ ಭಾಗವಹಿಸುವಂತ ಎಲ್ಲ ವಾಲಂಟಿಯರ್ ಮಿತ್ರರಿಗೂ ಸಂಘ ಸಂಸ್ಥೆಗಳನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಿ ಮತ್ತೊಮ್ಮೆ ಸರ್ವರಿಗೂ ಕೂಡ ಮಿಲಾದ್ ಹಬ್ಬ ಶುಭಾಶಯ ಸಲ್ಲಿಸ್ತಾ ದೇವರ ಮಾತು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನಿಮ್ಮೆಲ್ಲ ಸಹೋದರರಿಗೆ ನಮಸ್ಕಾರಗಳು. ಲೋಕಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮದಿನಾಚರಣೆ ಪರವಾಗಿ ಉಲ್ಲಾಲ ಜಮಾತಿನ ಹಾಗೂ ಎಲ್ಲ ನಾಗರಿಕರು ಶುಭಾಶಯಗಳನ್ನು ಹೇಳುತ್ತಾ, ಭಾರತ ದೇಶದ ಅತಿ ದೊಡ್ಡ ದರ್ಗಾ ಸ್ವರೂಪಗೊಂಡಾದ ಕುತುಬುಜ್ಜಮಾನ್ ಹಸನ್ ಮುಹಮ್ಮದ್ ಶರೀಫುಲ್ ಮದನಿ ತಂಗಲ್ದವರ ವರ್ಷ ಪ್ರತಿ ನಡೆಸಿಕೊಂಡು ಬರುತ್ತಿರುವ ಕಾಕಪುರ ಜುಮಾ ಮಸೀದಿಯಿಂದ ಹೊರಟು 37 ಮದ್ರಸೆಗಳ ವಿದ್ಯಾರ್ಥಿಗಳು ಹಾಗೂ ಸಾವಿರಾರು ಜಮಾತ್ ನಾಗರಿಕರು ಒಟ್ಟಿಗೆ ಸೇರಿ ಉಲ್ಲಾಲ ದರ್ಗಾಗೆ ತಲುಪಿದೆವು. ಈ ರ್ಯಾಲಿಯಲ್ಲಿ ವರ್ಷ ಪ್ರತಿ ಗಣ್ಯ ವ್ಯಕ್ತಿಯಾಗಿ ನಮ್ಮ ಕ್ಷೇತ್ರದ ಮುತ್ತು, ಈಗ ನಮ್ಮ ರಾಜ್ಯದ ಸ್ಪೀಕರ್ ಆದಂತಹ ಯು ಟಿ ಖಾದರ್ ಸರ್ ಅವರೇ, ಅದೇ ರೀತಿ ಉಲ್ಲಾಲ ವರ್ಗದ ಉಪಾಧ್ಯಕ್ಷರಾದಂತಹ ಅಶ್ರಫ್ ಅವರು, ಅದೇ ರೀತಿ ಕಾರ್ಯದರ್ಶಿಯಾದಂತಹ ಶಿಹಾಬುದ್ದೀನ್ ಸಖಾಫಿರವರು, ಇಲ್ಲಿ ನೆರವೇರಿದ ಎಲ್ಲ ಜಮಾತ್ ನಾಯಕರೇ, ಅಲ್ಹಮ್ದುಲಿಲ್ಲಾ ನಾವು ಇವತ್ತು ಮುತ್ತನಬಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮ ದಿನಾಚರಣೆಯನ್ನು ಕೊಂಡಾಡುತ್ತಿದ್ದೇವೆ. ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜೀವನ ಚರಿತ್ರೆಯನ್ನು ಒಂದು ಅವಲೋಕಿಸಿದಾಗ ಅವರ ಸ್ನೇಹವು ನಮ್ಮಲ್ಲಿ ಮೈಗೂಡಿಸಲಿ, ಅವರ ಪ್ರೀತಿಯು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಲಿ, ಅವರ ಸ್ವಭಾವವು ಅವರ ದೈನಂದಿನ ಚಟುವಟಿಕೆಯು ನಮ್ಮ ಜೀವನದಲ್ಲಿ ನಿತ್ಯ ಅಳವಡಿಸಿದರೆ ಮಾತ್ರ ನಾವು ಮುತ್ತನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅನುಯಾಯಿಗಳಾಗಲಿಕ್ಕೆ ಸಾಧ್ಯ ಉಂಟು. ಅವರು ಹಿಂದೂ ಮುಸ್ಲಿಂ ಯಾವುದೇ ಭೇದ ಭಾವವಿಲ್ಲದೆ ಸರ್ವರನ್ನು ಪ್ರೀತಿಸಿದವರು. ಆದಮ್ ನಬಿ ಅಲೈಹಿಸ್ಸಲಾಂ ಕಾಲದಿಂದ ಹಿಡಿದು ಅಂತ್ಯಕಾಲದವರೆಗೆ ಇನ್ನೊಬ್ಬ ನಾಯಕರು ಬರಲಿಕ್ಕಿಲ್ಲ, ಇನ್ನೊಂದು ನೇತಾರ ಬರಲಿಕ್ಕಿಲ್ಲ. ಎಲ್ಲ ನೇತಾರರ, ಎಲ್ಲ ಸೈನ್ಸಿಸ್ಟ್ಗಳ, ಎಲ್ಲ ಡಾಕ್ಟರ್ಗಳ, ಎಲ್ಲ ವಿಜ್ಞಾನಿಗಳ ಎಲ್ಲರಿಗೂ ಮಿಗಿಲಾಗಿರುವ ಮುತ್ತು
ಮುತ್ತನಬಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಚರಿತ್ರೆಯನ್ನು ಅರ್ಥ ಮಾಡುವ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನಾವು ಮುಂದೆ ನಡೆಸಿದರೆ ನಮಗೆ ಯಾವುದೇ ಅನಾಹುತ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಈ ದಿವಸದ ಹಕ್ಕು ಬರ್ಕತ್ತಿನಿಂದ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ಊರಿನಲ್ಲಿ ಶಾಂತಿ ನೆಲೆಗೂಡಲಿ, ಸೌಹಾರ್ದ ನೆಲೆಗೂಡಲಿ. ಭಾರತ ದೇಶದಲ್ಲಿ ಆಗುವ ಮಣಿಪುರದಲ್ಲಿ ನಡೆಯುವಂತಹ ಹಿತಘಟನೆಗಳು ಈ ದಿವಸದ ಬರ್ಕತ್ತಿನಿಂದ ನೆಲೆಗೊಳ್ಳಲಿ, ಭಾರತ ದೇಶದಲ್ಲಿ ಶಾಂತಿ ನೆಲೆ ಎಂದು ಹೇಳುತ್ತಾ ಎಲ್ಲರಿಗೂ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಗಳ ಜನ್ಮದಿನದ ಶುಭವನ್ನು ಹಾರೈಸುತ್ತಾ ಇಲ್ಲಿ ನೆರವೇರಿದ ನಮ್ಮ ಅಧಿಕಾರಿ ವರ್ಗಗಳು, ಪೊಲೀಸ್ ಅಧಿಕಾರಿಗಳು, ಮಾಧ್ಯಮ ಮಿತ್ರರು ಎಲ್ಲರಿಗೂ ಒಂದೇ ಮಾತಿನಲ್ಲಿ ಶುಭಾಶಯ ಹೇಳುತ್ತಾ ನನ್ನ ಎರಡು ಮಾತನ್ನು ಮುಕ್ತಾಯಗೊಳಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಎಲ್ಲ ಜನರಿಗೂ ಇದನ್ನೇ ಭಾಷೆಗೊಳಿಸ್ತಾ ಇದ್ದೇನೆ. ಕೋಟಗೋಡೆ ಮಾಡುವ ಸಹ ಅದೇ ರೀತಿ ಮಾಜಿ ಅಧ್ಯಕ್ಷರಾದಂತಹ ಎಸ್ ರಾಜಿಯವರು ಇನ್ನಿತರ ಹಲವು ಗಣ್ಯರು ನಮ್ಮಲ್ಲಿ ಎಲ್ಲರೂ ಕೆಲಸ ಸೇರಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಣೆ